ಸೊ ನಿಮಗೆ ಇಂಥ ಡಿಶಸ್ ಮಾಡಲಿಕ್ಕೆ ಇಷ್ಟನಾ? ಯಾವ ಟೈಪ್? ನನಗೆ ಕುಕ್ಕಿಂಗಲ್ಲಿ ಅದೇ ಚೈನೀಸ್ ಹೀಗಿದೆ ಎಲ್ಲ ಇಷ್ಟ. ಮತ್ತು ಮಕ್ಕಳಿಗೆ ಸಹ ಅದೇ ಇಷ್ಟ ಆಗ್ತದೆ. ಸೊ ಹೆಲ್ದಿ ವರ್ಷನಲ್ಲಿ ಟ್ರೈ ಮಾಡೋದು. ಚೀಸ್ ಬಾಲ್ಸ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಯಾಕೆ, ನಮಗೂ ಕೂಡ ಇಷ್ಟ ಆಗುತ್ತೆ. ಅದಕ್ಕೆಲ್ಲ ತಯಾರಿ ಮಾಡಿ ಇಟ್ಟಿದ್ದಾರೆ. ಬನ್ನಿ ಹೇಗೆ ಮಾಡೋದು ಕೇಳೋಣ. ಎಸ್ ಮೇಡಮ್, ಈಗ ಎಲ್ಲ ತಯಾರಿ ಮಾಡಿ ರೆಡಿ ಇಟ್ಟಿದ್ದೀರಿ ಚೀಸ್ ಬಾಲ್ಸ್. ಎಸ್, ಸ್ಟಾರ್ಟ್ ಮಾಡುವ. ಹಾಂ, ಫಸ್ಟ್ ಮಿಕ್ಸಿ ಜಾರ್ ಬೇಕು. ತಗೊಳ್ಳಿ. ಫಸ್ಟಿಗೆ ಪಾಲಕ್, ಬ್ಲಾಂಚ್ ಮಾಡಿದ ಪಾಲಕ್ ಬಿಸಿ ಕುದಿಯುವ ನೀರಿಗೆ ಪಾಲಕ್ ಹಾಕಿದರೆ ಅಷ್ಟೇ. ಒಂದು ಅರ್ಧ ಕಟ್ನಷ್ಟು ಉಂಟು. ಹಾಂ, ಇದಕ್ಕೆ ಹಾಫ್ ನೆನೆಸಿದ ಅವಲಕ್ಕಿ, ದಪ್ಪ ಅವಲಕ್ಕಿ, ನೆನೆಸಿದ ಅವಲಕ್ಕಿ. ನೆನೆಸಿದ್ದು. ಓಕೆ. ಇದು ಜಸ್ಟ್ ಹಾಫ್. ಇದು ಯಾವುದಕ್ಕೆ? ಬೈಂಡಿಂಗ್ ಅಂತ? ಬೈಂಡಿಂಗ್ ಪರ್ಪಸ್. ಮಿಕ್ಸಿ ಮಾಡುವ. ಇದಿಷ್ಟನ್ನೇ? ಪಾಲಕಲ್ಲೇ ನೀರಿದೆ ಸಾಕಾಗುತ್ತಲ್ಲ? ಹೌದು. ಸಾಕಾ? ಸಾಕು. ಓಕೆ. ಇದಕ್ಕೆ 2 ಬಾಯ್ಲ್ಡ್ ಪೊಟ್ಯಾಟೊ. ಓಕೆ. ಆಲ್ರೆಡಿ ಬಾಯ್ಲ್ಡ್, ಸ್ಮ್ಯಾಶ್ ಮಾಡಿ ಹಾಕಿದರೆ ಆಯಿತು. ಆ್ಯಕ್ಚುಲಿ ನಿಮ್ಮ ಚಿಕ್ಕ ಮಗಳು ಸ್ಟಾರ್ಟಿಂಗ್ ಎಲ್ಲ ತಿನ್ಲಿಕ್ಕಾಗುವಾಗ ಏನೆಲ್ಲ ಕೊಡ್ತಾ ಇದ್ರಿ? ಎಲ್ಲ ಹೋಮ್ ಮೇಡೇ ಕೊಡ್ತಾ ಇದ್ದೆ. ಅವಲಕ್ಕಿ, ಇದು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಅದೆಲ್ಲ. ಹಾಂ. ಸೊ ಇನ್ನೊಂದು ಏನು ಅಂತ ಹೇಳಿದರೆ, ಚಿತ್ರಕೂಟ ಶಿಶು ಪೋಷಕ್ ಅಂತ ಹೇಳಿ, ಸೊ ಇದು 6 ತಿಂಗಳ ನಂತರದ ಮಕ್ಕಳಿಗೆ. ಸೊ ನಿಮ್ಮ ಮಗಳಿಗೆ ಆಲ್ರೆಡಿ 2 ವರ್ಷ ಅಂತ ಹೇಳಿದ್ರಿ. ಬಟ್ ಇದರಲ್ಲಿ ಇನ್ನು ಬೇರೆ ಬೇರೆ ಗ್ರೇಡ್ ಮಕ್ಕಳಿಗೆ ಕೊಡುವಂಥ ಒಂದು ಆಹಾರದ್ದು ಕೂಡ ಇದೆ. ಸೊ ಇಫ್ ಸಪೋಸ್ ಮಕ್ಕಳು ಯಾರಾದರೂ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ನೀವೆಲ್ಲ ಇದು ತುಂಬಾ ಕಷ್ಟಪಟ್ಟಿರ್ಬೋದು. ರಾಗಿ ಮಣ್ಣಿ ಮಾಡಬೇಕು, ಮಕ್ಕಳಿಗೆ ಕುದಿಸಿ ಕೊಡಬೇಕು ಅಲ್ವಾ? ಸೊ ಇದರಲ್ಲಿ ಈಸಿ. ಸೊ ಇದು ಹಾಗೇನೆ ಪ್ಯಾಕೆಟ್ ಕಟ್ ಮಾಡಿ ಇದರಲ್ಲಿ ಎಲ್ಲ ಹೇಗೆ ತಯಾರಿಸೋದು ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಅದನ್ನೇ ನೋಡಿಕೊಂಡು ಮಕ್ಕಳಿಗೆ ಅದನ್ನ ಕಲಸಿ ಕೊಟ್ರಾಯ್ತು. ಅದರಲ್ಲೂ ಕೂಡ ಇದು ಬ್ರಾಹ್ಮಿ ಕೂಡ ಭರಿತವಾಗಿದೆ. ಸೊ ನೀವು ಮಕ್ಕಳ ಹೆಲ್ತ್ ಬಗ್ಗೆ ತುಂಬಾ ನೋಡ್ತಾ ಇದ್ದೀರಿ. ಪಾಲಕ್ ಪ್ರತಿಯೊಂದರಲ್ಲೂ ಕೂಡ ಪಾಲಕ್ ಹಾಕ್ತಾ ಇದ್ದೀರಿ. ಅದೇ ರೀತಿ ಬ್ರಾಹ್ಮಿ, ಇಂಥ ಸೊಪ್ಪೆಲ್ಲ ಮಕ್ಕಳು ಹಾಗೆ ಕೊಟ್ರೆ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಅದು ಈ ರೀತಿಯಾಗಿ ಕೂಡ ಹಾಕಿ ಕೊಡಬಹುದು. ಇದರಲ್ಲಿ ಎಲ್ಲವೂ ಕೂಡ ಮಿಶ್ರಿತವಾಗಿದೆ. ಸೊ ಚಿತ್ರಕೂಟ ಶಿಶು ಪೋಷಕ್. ಈಗ ಬೈಂಡಿಂಗಿಗೆ ಕಾರ್ನ್ಫ್ಲೋರ್ 1 ಟೇಬಲ್ ಸ್ಪೂನ್ ಸಾಕು. ಓಕೆ, ಹಾಕ್ಬೇಕಾ? ಪರವಾಗಿಲ್ಲ. ಬ್ರೆಡ್ ಕ್ರಮ್ಸ್ ಹಾಕ್ಲಾ? ನೋಡ್ಕೊಳ್ಳಿ ಎಷ್ಟು. ಸಾಕು ಸಾಕು ಸಾಕು. ಜಸ್ಟ್ ಬೈಂಡಿಂಗ್ ಪರ್ಪಸ್ಸಿಗೆ ಮಾತ್ರ. ಮತ್ತು ಟೇಸ್ಟಿಗೆ ಸಾಲ್ಟ್ ಜಾಸ್ತಿ ಬೇಡ, ರುಚಿಗೆ ತಕ್ಕಷ್ಟೇ ಉಪ್ಪು. ಒಂದು ಹಾಫ್ ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್. ಆ್ಯಂಡ್ ಇದು ಮಿಕ್ಸ್ಡ್ ಹರ್ಬ್ಸ್. ಸೊ ಇದು ಈ ಒಂದು ಮ್ಯಾರಿನೇಷನ್ ಅನ್ನು ನೀವು ರೆಡಿ ಮಾಡಿ ಕೂಡ ಇಟ್ಕೊಳ್ಬೋದಲ್ಲ? ಹಾಂ, ಹೌದು. ಮಾಡಿ ಬಾಲ್ಸ್ ರೆಡಿ ಮಾಡಿ ನಾವು ಫ್ರೀಸರಲ್ಲಿ ಫ್ರೀಸ್ ಮಾಡಿಸಿ ಇಡ್ಬೋದು. ಯಾವಾಗ ಬೇಕಾಗ ಮಾಡಿ ಮಾಡ್ಕೊಳ್ಬೋದು. ಹೌದು. ಸೊ ಇದು ಡೈರೆಕ್ಟ್ ಡೀಪ್ ಫ್ರೈ, ಐ ಗೆಸ್? ಡೈರೆಕ್ಟ್ ಡೀಪ್ ಫ್ರೈ ಸಹ ಮಾಡ್ಬೋದು. ಸೊ ಹಾಗಾದರೆ ಅಷ್ಟೊತ್ತು ನಾನು ಇಲ್ಲಿ ಆಯಿಲ್ ಇಟ್ಕೊಂಡ್ಬಿಡ್ಲಾ? ಸೊ ನೀವಲ್ಲಿ ಕಲಿಸ್ಕೊಳ್ಳುವಾಗ ಇನ್ನು ಬಾಲ್ಸ್ ಮಾಡಲಿಕ್ಕೆ ಉಂಟು. ಸೊ ಅದು ನಿಧಾನಕ್ಕೆ ಇದು ಬಿಸಿ ಆಗ್ತಾ ಇರುತ್ತೆ. ನಾನು ಇದನ್ನು ಆಯಿಲನ್ನು ಇಟ್ಕೊಳ್ಳೋಣ. ಎಸ್. ಸೊ ಮಕ್ಕಳಿಗೆಲ್ಲ ಹೆಲ್ದಿ ನೀವು ಕೊಡ್ತಾ ಇರುವಾಗ ಸೊ ಬೆಸ್ಟ್ ಆಯಿಲ್ ಕೂಡ ಬೇಕಾಗುತ್ತೆ. ಸೊ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ADE ಎನ್ರಿಚ್ಡ್ ಆಯಿಲ್. ಸೊ ಮನೆ ಮಂದಿಯಲ್ಲಿ ಮಕ್ಕಳೇ ಅಂತಲ್ಲ, ಪ್ರಾಯದವ್ರಿಗೂ ಕೂಡ ಡೀಪ್ ಫ್ರೈಡ್ ಐಟಮ್ಸ್ ತಿನ್ನಬೇಕು ಅಂತ ಆಸೆ ಆದಾಗ ಇದನ್ನು ಖಂಡಿತವಾಗ್ಲೂ ಕೊಡ್ಬೋದು. ಎಸ್.
ಈಗ ನಾವು ಯಾವ ಸೈಜಿಗೆ ಮಾಡ್ತೇವೆ ಅದಕ್ಕೆ ಒಂದು ರೆಡಿ ಮಾಡುವ. ಈಗ ಸ್ಲರಿ ಮಾಡಲಿಕ್ಕೆ ಉಂಟು. ಸೊ 2 ಟೇಬಲ್ ಸ್ಪೂನ್ ಆಫ್ ಮೈದಾ, ಅದಕ್ಕೆ ಚೂರು ಉಪ್ಪು, ಸೇಮ್ ಇದು ಹರ್ಬ್ಸ್, ಮಿಕ್ಸ್ಡ್ ಹರ್ಬ್ಸ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಚೂರು, ಮತ್ತು ನೀರಲ್ಲಿ ಮಿಕ್ಸ್ ಮಾಡುವ. ಸಾಕಾ? ಎಸ್. ಈಗ ಬಾಲ್ಸ್ ರೆಡಿ ಮಾಡಿದ್ದನ್ನು ನಾವು ಈ ಶೇಪ್ ಮಾಡಿ ಒಳಗಿಂದ ಚೀಸ್ ಬಾಲ್ಸ್, ಚೀಸ್ ಹಾಕುವ. ಮೊಸರೆಲ್ಲ ಚೀಸ್ ಅಥವಾ ಅಮೂಲ್ ಚೀಸ್ ಎಲ್ಲ ಬರ್ತಲ್ಲ, ಯಾವ್ದು ಸಹ ಆಗ್ತದೆ. ಅದನ್ನು ಕವರ್. ಸೊ ಇದಕ್ಕೆ ಪನ್ನೀರ್ ಕೂಡ ಗ್ರೇಟ್ ಮಾಡಿ ಹಾಕ್ಬೋದು. ಹೌದು. ಆಗ ಇದು ನಾರ್ಮಲ್ ವೆಜ್ ಚೀಸ್ ಬಾಲ್ಸ್, ಇದಕ್ಕೇನೆ ಪನ್ನೀರ್ ಹಾಕಿದ್ರೆ ಪನ್ನೀರ್ ಚೀಸ್ ಬಾಲ್ಸ್ ಆಗ್ತದೆ. ಈಗ ಹೇಗೂ ನಾವು ಪಾಲಕ್ ಹಾಕಿದ್ದೇವೆ, ಅದಕ್ಕೇನೆ ಕಾರ್ನ್ ಸಹ ಹಾಕಿದ್ರೆ ಪಾಲಕ್ ಕಾರ್ನ್ ಚೀಸ್ ಬಾಲ್ಸ್. ಓಕೆ, ಬೇಸ್ ಇದೆ, ಇದಕ್ಕೆ ಯು ಕ್ಯಾನ್ ಆ್ಯಡ್ ಆನ್. ಸೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ. ಸಂಜೆ ಏನಾದ್ರೂ ಕಿಟಿ ಪಾರ್ಟಿ, ನಿಮ್ಗೆ ಪಾರ್ಟಿ ಕೂಡ ಇದ್ರು ಕೂಡ ಆಗುತ್ತೆ. ಹೌದು, ಮಕ್ಕಳಿಗೆ ಫ್ರಿಜ್ ಅಲ್ಲಿ ಫ್ರೀಸ್ ಮಾಡಿ ಇಟ್ರೆ ಸಹ ನಮಗೆ ಬೇಕಿದ್ದಾಗ ಫ್ರೈ ಮಾಡಿದ್ರೆ ಆಯ್ತು. ಈಗ ಸ್ಲರಿ ಮಾಡಿಟ್ಟಿದ್ದೇವಲ್ಲ, ಅದಕ್ಕೆ ಜಸ್ಟ್ ಡಿಪ್ ಮಾಡೋದು ಮೈದಾ, ಕಾರ್ನ್ ಸ್ಟಾರ್ಚ್ ಅಲ್ಲಿ ಮೈದಾ ಆ್ಯಂಡ್ ಕಾರ್ನ್ ಸ್ಟಾರ್ಚ್. ಓಕೆ. ಆ್ಯಂಡ್ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡೋದು. ಎಣ್ಣೆ ಕೂಡ ಕಾದಿದೆ, ಹಾಕೊಳ್ಬೋದು ಅನ್ಸುತ್ತಲ್ಲ. ಹಾಂ, ಹೀಗೆ ರೆಡಿ ಮಾಡಿ ಫ್ರೀಸ್ ಮಾಡ್ಬೋದು. ಈ ರೀತಿ ಇಷ್ಟು ಮಾಡಿ ಫ್ರೀಸ್ ಮಾಡಿದರೆ ವಿ ಕ್ಯಾನ್. ಎಸ್. ಸೊ ಎಲ್ಲವೂ ಕೂಡ ಬೆಂದಿರೋದ್ರಿಂದ ತುಂಬ ಹೊತ್ತು ಏನು ಫ್ರೈ ಆಗುವ ಅವಶ್ಯಕತೆ ಇಲ್ಲ. ಗೋಲ್ಡನ್ ಆಗೋದು, ಬ್ರೌನ್ ಬಂದರೆ ಸಾಕು. ಇದು ತೆಗೆಯೋದಲ್ಲ, ಒಂಚೂರು ಕಾಯಿಲೆ ಹೇಗೆ ಸಿಪ್ಪೆ ತೆಗಿಬೋದು. ಹಾಂ, ಸೊ ನಿಮಗೆ ಇಂಥ ಡಿಶಸ್ ಮಾಡಲಿಕ್ಕೆ ಇಷ್ಟನಾ? ಯಾವ ಟೈಪ್? ನನಗೆ ಕುಕ್ಕಿಂಗಲ್ಲಿ ಅದೇ ಚೈನೀಸ್ ಹೀಗಿದೆ ಎಲ್ಲ ಇಷ್ಟ. ಮತ್ತು ಮಕ್ಕಳಿಗೆ ಸಹ ಅದೇ ಇಷ್ಟ ಆಗ್ತದೆ. ಸೊ ಹೆಲ್ದಿ ವರ್ಷನಲ್ಲಿ ಟ್ರೈ ಮಾಡೋದು. ಹಾಂ, ಸೊ ಪೂರ್ತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಅಂದರೆ ರೆಡಿ ಇದ್ರೆ ಈಸಿ ಅಲ್ಲ? ಹೌದು. ಆ್ಯಂಡ್ ಆ ಬಾಲ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಈವನ್ಲಿ. ಹೌದು, ಬಾಲ್ ಸೈಜ್ ಬೇಕಾದ್ರೆ ಸಣ್ಣದು ಸಹ ಮಾಡ್ಬೋದು, ಮಕ್ಕಳಿಗೆ ಇಷ್ಟ ಆಗುವ. ಬಟ್ ಫಿಲ್ಲಿಂಗ್ ಕಷ್ಟ ಆಗುತ್ತಲ್ವ, ತುಂಬ ಚಿಕ್ಕದಾದ್ರೂ ಕೂಡ ಫಿಲ್ಲಿಂಗ್ ವೆರಿ ಡಿಫಿಕಲ್ಟ್. Yes, cheese balls ready to serve. Thank you so much. Very evenly shaped and pretty looking. Yeah. Thank you so much. So ಬಿಸಿಯಾದಂಥ ಚೀಸ್ ಬಾಲ್ಸ್ ತಯಾರಾಗಿದೆ. ಸಂಜೆ ಟೀ ಟೈಮ್ಗೆ ಸೂಪರ್ಬ್. ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅಥವಾ ಏನಾದರೂ ಮನೆಯಲ್ಲಿ ಪಾರ್ಟಿ ಇದೆ ಅಂತ ಹೇಳಿದರೆ ಇದನ್ನು ಮಾಡ್ಕೊಳ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚೀಸ್ ಬಾಲ್ಸ್ ತಯಾರಿಸುವ ವಿಧಾನ: ಮೊದಲಿಗೆ ಬೇಯಿಸಿದ ಪಾಲಕ್ ಸೊಪ್ಪಿಗೆ ಅರ್ಧ ಕಪ್ ನೆನೆಸಿದ ಅವಲಕ್ಕಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ
ಬೇಯಿಸಿದ ಆಲೂಗಡ್ಡೆ ಸೇರಿಸಿ ಚೆನ್ನಾಗಿ ಕಿವುಚಿಕೊಂಡು 1 ಚಮಚದಷ್ಟು ಕಾರ್ನ್ಫ್ಲೋರ್, 3 ರಿಂದ 4 ಚಮಚ ಬ್ರೆಡ್ ಕ್ರಮ್ಸ್, ರುಚಿಗೆ ಅನುಸಾರವಾಗಿ ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಮಿಕ್ಸ್ಡ್ ಹರ್ಬ್ಸ್ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ತಯಾರಿಸಿದ ಹೂರಣವನ್ನ ಉಂಡೆ ಕಟ್ಟಿಕೊಂಡು ಮಧ್ಯದಲ್ಲಿ ಚೀಸ್ ಇಟ್ಟು ಉಂಡೆ ಕಟ್ಟಿಕೊಳ್ಳಿ. ಬಳಿಕ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಚಿಲ್ಲಿ ಫ್ಲೇಕ್ಸ್, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ತೆಳುವಾಗಿ ಕಲಸಿ. ತಯಾರಿಸಿದ ಉಂಡೆಗಳನ್ನ ಹಿಟ್ಟಿನಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಚೀಸ್ ಬಾಲ್ ಟೊಮ್ಯಾಟೊ ಕೆಚಪ್ನೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ದಿವ್ಯಾ, ಸೊ ಒಂದಂತೂ ದಾಲ್ ಫ್ರೈ ಆ್ಯಂಡ್ ಇನ್ನೊಂದು ನಿಮ್ಮ ಈ ಒಂದು ಚೀಸ್ ಬಾಲ್ಸ್, ಎರಡು ಕೂಡ ನಿಮ್ಮ ಮಗನ ಫೇವ್ರೆಟ್. ನೋಡೋಣ ನಮ್ದು ಮಗಳ ಪಾಪ ಯಾಕೆ ಸೊ ವಿಲ್ ಟೇಸ್ಟ್. ಐ ಗೆಸ್ ಫಸ್ಟ್ ನಾವು ಈ ದಾಲ್ ಫ್ರೈ ಇದನ್ನು ಟೇಸ್ಟ್ ನೋಡೋಣ. ತಗೊಳ್ಳಿ. ಸೊ ರೈಸ್ ಜೊತೆಗೆ ಅಂತ ಹೇಳಿದ್ರಿ, ಬಟ್ ಐ ವುಡ್ ಲೈಕ್ ಟು ಟೇಸ್ಟ್ ಲೈಕ್ ದಿಸ್ ಓನ್ಲಿ. ಪರ್ಫೆಕ್ಟ್. ಅನ್ನದ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ. ವೆರಿ ಟೇಸ್ಟಿ. ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್, ಸಾಲ್ಟ್ ಪ್ರಾಪರ್. ಸೊ ಫಸ್ಟೇ ಸ್ವಲ್ಪ ಹಾಕಿದರೆ ಒಳ್ಳೆ ಕೈರುಚಿ ಇದೆ ನಿಮ್ಮದು. ಒಂದೇ ಸಾರಿ ಹಾಕಿದರೂ ಕೂಡ ಪರ್ಫೆಕ್ಟ್ಲಿ ಇದು ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ. ಆ್ಯಂಡ್ ಬಾಯಲ್ಲಿ ಪೂರ್ತಿ ಆ ಫ್ಲೇವರ್ಸ್ ಸಿಗುತ್ತೆ. ವೆರಿ ನೈಸ್. ಸೊ ಇದು ಟೇಸ್ಟ್ ನೋಡ, ತಗೊಳ್ಳಿ. ವಾವ್, ನೋಡ. ಚೀಸ್, ವಾವ್, ಸಿ ನೈಸ್. ತಗೊಳ್ಳಿ. ಮಕ್ಕಳಿಗೆ ಆ ರೀತಿ ಬಂದ್ರೇ ಖುಷಿ ಆಗೋದಲ್ಲ. ಹೌದು. ಮೊದಲೆಲ್ಲ ಚೀಸ್ ಹಾಕಿದರೆ ಆ ರೀತಿ ಸ್ಟ್ರೆಚ್ ಆಗಿ ಬರುತ್ತೆ. ಹೌದು. ಸೂಪರ್. ಸೊ ಕರೆಕ್ಟಾಗಿ ಕುಕ್ ಆಗಿದೆ, ಒಳಗೆವರೆಗೂ ಕುಕ್ ಆದರೆ ಮಾತ್ರ ನಿಮಗೆ ಆ ರೀತಿ ಬರೋದಕ್ಕೆ ಚಾನ್ಸ್. ತುಂಬ ಚೆನ್ನಾಗಿದೆ. ಸೊ ಎಲ್ಲ ಪ್ರೋಗ್ರಾಮ್ ಮುಗಿಸಿದ ನಂತರ ಇದನ್ನು ಆರಾಮ್ಸೆ ಕೂತ್ಕೊಂಡು ತಿನ್ಬೋದು. ವೆರಿ ವೆರಿ ಟೇಸ್ಟಿ, ಸೂಪರ್, ಆಸಮ್. ಥ್ಯಾಂಕ್ ಯು. ಒಳ್ಳೆ ಕೈ ರುಚಿ ಇದೆ. ಸೊ ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬಂದಿದ್ದೀರಿ, ಹೇಗೆ ಅನ್ನಿಸ್ತು ನಿಮಗೆ? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಬಟ್ ನೀವೆಲ್ಲರೂ ಸಹ ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮಗದೊಮ್ಮೆ ಬಂದು ನಿಮ್ಮ ಕೈ ರುಚಿಯನ್ನು ತೋರಿಸಿ. ಮಗಳ ಫೇವ್ರೆಟ್, ಮಗನ ಫೇವ್ರೆಟ್, ಹಸ್ಬೆಂಡ್ ಫೇವ್ರೆಟ್ ಯಾವುದು ಕೂಡ ಆಗುತ್ತೆ. ಎಸ್. ಆ್ಯಂಡ್ ನಾನು ಯಾವಾಗಲೂ ಹೇಳೋದು, ನಿಮಗೆ ಯಾವುದು ಇಷ್ಟ ಅದು ಫಸ್ಟ್ ಮಾಡಿ ಅಂತೇಳಿ. ಸೊ ಯಾವಾಗಲೂ ನಮ್ಮದು ಕೂಡ ನೋಡ್ಕೊಳ್ಬೇಕಲ್ಲ. ವೆರಿ ನೈಸ್. ಸೂಪರ್ಬ್ ಆಗಿರುವಂಥ 2 ಡಿಶಸ್ ನಮಗೆ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಡೆಲ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಸಾಲ ಡಬಲ್ ಸ್ಟಾರ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಆ್ಯಂಡ್ ನೀವಂತೂ ಸೂಪರ್ಬ್ ಆಗಿರುವಂಥ ಅಡುಗೆ ಮಾಡ್ತೀರಿ. ಇನ್ನಷ್ಟು ನಿಮ್ಮ ಕುಕ್ಕಿಂಗ್ ಈಸಿ ಆಗಲಿ ಅಂತೇಳಿ ಇದರಲ್ಲಿ ಡಿಫ್ರೆಂಟ್ ಮಸಾಲಾಸ್ ಇದೆ, ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಸಮ್. ತುಂಬ ಚೆನ್ನಾಗಿ ಆಗಿದೆ. ಹಾಹಾ, ಅದನ್ನು ಕಟ್ ಮಾಡಿ ಹಾಗೇ ಅದನ್ನು ತಿಂತಾ ಇದ್ರಂತೂ ಮಜವೋ ಬೇರೆ. ವೆರಿ ಟೇಸ್ಟಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.